ಮಂಗಳೂರು ನಗರದ ಮಂಗಳದೇವಿಯಲ್ಲಿರುವ ರಾಮಕೃಷ್ಣ ಮಠದ ವತಿಯಿಂದ ಜಪಾನ್ನ ಮಿಯಾವಾಕಿ ಮಾದರಿಯಲ್ಲಿ ನಿರ್ಮಾಣವಾದ ವಿವೇಕಾನಂದ ವೃಕ್ಷಾಲಯದ ಲೋಕಾರ್ಪಣೆ ಕಾರ್ಯಕ್ರಮ ಮಠದ ಆವರಣದಲ್ಲಿ ಇಂದು ನಡೆಯಿತು. ಪದ್ಮಶ್ರೀ ಪುರಸ್ಕೃತೆ ತುಳಸಿ ಗೌಡ ಉದ್ಘಾಟನೆಗೊಳಿಸಿ ಗಿಡ ಮರ ಬೆಳೆಸುವಲ್ಲಿ ತಾವು ವಹಿಸಿದ ಶ್ರಮದ ಕುರಿತು ಮಾತನಾಡಿದರು. ಮಂಗಳೂರು ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ರವಿಶಂಕರ ಮಿಜಾರ್ ವೃಕ್ಷಾಲಯ ಲೋಕಾರ್ಪಣೆಗೊಳ್ಳಲು ಕಾರಣವಾಗಿ ಪರಿಸರ ಉಳಿಸಲು ಶ್ರಮಿಸ್ತಾ ಇರುವ ರಾಮಕೃಷ್ಣ ಮಠದ ಯೋಜನೆಯ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದರು. ಬಳಿಕ ರಾಮಕೃಷ್ಣ ಮಠದ ವತಿಯಿಂದ ತುಳಸಿ ಗೌಡರನ್ನ ಗೌರವಿಸಿ ಸನ್ಮಾನ ಮಾಡಲಾಯಿತು. ರಾಮಕೃಷ್ಣ ಮಠದ ಜಿತಕಾಮಾನಂದನಂದ ಮಹಾರಾಜ್, ಏಕಗಮ್ಯಾನಂದ ಸ್ವಾಮೀಜಿ, ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್, ಪ್ರಗತಿಪರ ಅರಣ್ಯ ಕೃಷಿಕ ವಸಂತ ಕಜೆ, ಮಂಗಳೂರು ವಲಯ ಅರಣ್ಯಾಧಿಕಾರಿ ಪ್ರಶಾಂತ್ ಪೈ, ಪರಿಸರ ಪ್ರೇಮಿ ದಿನೇಶ್ ಹೊಳ್ಳ ಉಪಸ್ಥಿತರಿದ್ದರು. ಪೂಜ್ಯ ಸ್ವಾಮಿ ಏಕಗಮ್ಯಾನಂದಜಿ ನಮ್ಮೆಲ್ಲ ಮಠದ ವರ್ಷಗಳ ಹಿಂದೆ ಆಲೋಚನೆ ಮಾಡಿದ್ದೆವು. ಆದರೆ ಕಾರಣಾಂತರಗಳಿಂದ ತಮಗೆ ಗೊತ್ತಿದೆ, ಕೋವಿಡ್ ಎನ್ನುವಂಥ ಒಂದು ಪೋಷಿಸಿ ಬೆಳೆಸಿ ಇವತ್ತು ವೃಕ್ಷ ಮಾತೆಯಾಗಿ ನಮ್ಮೊಂದಿಗಿದ್ದಾರೆ. ಅವರನ್ನು ನಾನು ಮಠದ ಪರವಾಗಿ ಹಾಗೂ ಇತ್ತೀಚಿನ ದಿನಗಳಲ್ಲಿ ಮೂಡ ಆಫೀಸ್ಗೆ ಒಂದೆರಡು ಬಾರಿ ನನ್ನನ್ನು ಕರೆಸಿದ್ರು ಮೀಟಿಂಗ್ಗಳಿಗೆ. ನಾನು ಕೂಡ ಹೋಗಿದ್ದೆ. ಹೆಚ್ಚು ನಗರವಾಗಿ ಬೆಳಿಬೇಕು, ಅಚ್ಚುಕಟ್ಟು ನಗರವಾಗಿ ಬೆಳಿಬೇಕು ಅನ್ನುವಂಥ ಒಂದು ತುಡಿತ ಅವರು ತುಂಬ ಇದೆ. ಅಂಥವರು ಮಿಯಾವಾಕಿ ಮಾದರಿಯಲ್ಲಿ ನಾವೇನು ಸಣ್ಣ ಸಣ್ಣ ಅರಣ್ಯಗಳನ್ನ ಏನು ಮಾಡ್ತಾ ಇದ್ದೇವೆ, ಅದರ ಬಗ್ಗೆ ವಿಶೇಷವಾದಂಥ ಒಲವನ್ನು ಉಳ್ಳಂಥವರು ಪರಿಸರ ಪ್ರೇಮಿ ದಿನೇಶ್ ಹೊಳ್ರು ಹಲವಾರು ವರ್ಷಗಳಿಂದ. ಹೊಸ ವರ್ಷದ ಹೊಸ ದೀಪ, ಹೊಸತನದ ದೀಪ, ಅಮೃತತ್ವವನ್ನು ನೀಡುವ ದೀಪ ಇದಾಗಲಿ. ಇಂದಿನ ಕಾರ್ಯಕ್ರಮ ವಿದ್ಯುಕ್ತವಾಗಿ ಉದ್ಘಾಟನೆಗೊಂಡಿತು ಎಂದು ಘೋಷಿಸುತ್ತಾ ಇದ್ದೇನೆ. ಮಾಧ್ಯಮದ ಮಿತ್ರರು, ಕಾಲೇಜುಗಳ ಕೆಲವು ಇವರೆಲ್ಲರೂ ಸ್ಫೂರ್ತಿ ಪಡೆದುಕೊಳ್ಳುವಂತಹ ಕಾರ್ಯಕ್ರಮ. ಪ್ರಕೃತಿಯಲ್ಲಿ ಧನ್ಯತೆ ಪಡೆಯುವ ಮುಂದೆ ಇವರು ಬೆಳೆಸಿದ ಹಸಿರು, ಸುತ್ತಲಿನ ಜೀವಗಳಿಗೆ ಉಸಿರು ತುಂಬುವ ನೀತಿ, ಕಾಳಜಿ, ಇದಲ್ಲದೆ ಔಷಧಿ ಗಿಡಗಳ ಬಗೆಗಿನ ಮಾಹಿತಿ, ಗಿಡಮರಗಳನ್ನು ಸಂರಕ್ಷಿಸುವಲ್ಲಿ ಇವರು ನೂರಾರು ಗಿಡಗಳ ಮಧ್ಯ ತುಳಸಿ ಗಿಡ ಹೇಗೆ ನಮಗೆ ಶ್ರೇಷ್ಠವೋ ಹಾಗೆ ತುಳಸಿ ಗೌಡರು ಉತ್ತಮ ಕೆಲಸಗಳಿಂದ ತನಗರಿವಿಲ್ಲದೆ, ಪ್ರಯತ್ನ ಪೂರ್ವಕವಲ್ಲದೆ, ಯಾವುದೇ ಡಬ್ಬಾಚಾರವಿಲ್ಲದೆ ಸಹಜವಾಗಿ ಪರಿಸರವನ್ನು ಪ್ರೀತಿಸುವ ಈ ಮಾತೆಯ ಪರಿಸರ ಪ್ರೀತಿ. ನಂಗೆ ಗಿಡ ಮಾಡೋದು, ಗಿಡ ನೆಡೋದು ಅಂದ್ರೆ ಭಾಳ ನಂಗೆ ಖುಷಿ. ನಾವು ಒಂದೇ ಗಿಡ ಒಂದೇ ನಮನೆಯಲ್ಲ, ಒಂದು ಲಕ್ಷಗಟ್ಟಲೆ ಗಿಡ ನೆಡ್ತೀವಿ. ನಂಗೆ ಈಗ ಎಚ್ಚರಿಗಿಲ್ಲ, ನಾ ಈಗ ನೆಡೋದು ಇಲ್ಲೇ ನೆಟ್ಟರಾಗೋದಿಲ್ಲ. ನಾ ಮೊತ್ತಿ, ಕಿಂದಳು, ಹೊನ್ನೆ, ತಾರಿ, ಬೆತ್ತ, ಬಂದಗ ಇಂಥವೆಲ್ಲ ಮಾಡ್ತೀನಿ ನಾನು. ಈಗ ಒಟ್ಟೆಲ್ಲ ಮಾಡೋಕ್ಕಾಗೋದಿಲ್ಲ. ಅದು ಎಷ್ಟು ಬೇಕು ಒಟ್ಟೆ ಗಿಡ ನೆಡೋದು, ಒಟ್ಟೆ ಗಿಡ ಮಾಡೋದು. ಹಿಂಗೆ ಸಣ್ಣ ಊರಲ್ಲಿ ಗೌಟ್ಯ, ಹುಳಿಸ್ಯ, ಮಾವ, ಹಲಸ ಇಂಥ ಗಿಡ ಭಾಳ ಮಾಡ್ತೀನಿ ನಾನು. ಎಲ್ಲ ಗಿಡ ಮಾಡ್ಕೊಂಡು ಕಾಡಿನಲ್ಲೂ ನೆಡ್ತೀನಿ, ಮನೆ ಕುಡ್ಗೂ ನೆಡ್ತೀನಿ. ನಂಗೆ ಗಿಡ ಅಂದ್ರೆ ಭಾಳ ಖುಷಿ. ವೃಕ್ಷಾಲಯದ ಮುಖಾಂತರ ಈ ಒಂದು ಪರಿಸರವನ್ನು ಸುಂದರ ಮಾಡಬೇಕು, ಹಸಿರು ಮಾಡಬೇಕೆಂಬ ಕಲ್ಪನೆಯಲ್ಲಿ ನಾನೂ ಸಹ ಭಾಗಿ. ಯಾಕಂದರೆ ಹೇಳಿದರೆ ನಾನು ಇದೇ ಪರಿಸರದಲ್ಲಿ ಇರುವಂತಹ ಒಬ್ಬ ವ್ಯಕ್ತಿ. ಆದ್ದರಿಂದ ಇದರ ಸ್ವಲ್ಪ ಮಟ್ಟಿಗಾದರೂ ಗಾಳಿ ಖಂಡಿತವಾಗಿ ಹೇಳಬೇಕಾದ್ರೆ ನನಗೂ ಸಿಗುತ್ತದೆ ಅಂತ ನನ್ನ ಹತ್ರ ಕಲ್ಪನೆ ಇದೆ. ಅದೇ ರೀತಿ ಇವತ್ತು ಮಠದ ಎಲ್ಲ ಕಾರ್ಯಕ್ರಮಗಳಲ್ಲಿ ಮೂಡ ಸಹ ಸಹಯೋಗವನ್ನು ಮಾಡ್ತದೆ. ಈಗಾಗಲೇ ನಾವು ಕದ್ರಿ ವನ ಏನಿದೆ, ಕದ್ರಿಯ ಮೇನ್ ಪಾರ್ಕ್ ಏನಿದೆ, ಅದರ ಹತ್ತಿರ ಇರುವ ಲೇಸರ್ ಪಾರ್ಕ್ ಏನಿದೆ, ಅದರ ಹತ್ತಿರ ಇರುವ ಇನ್ನೊಂದು ಸ್ಕೇಟಿಂಗ್ ಪಾರ್ಕ್ ಯಾವುದಿದೆ, ಆ 3 ಪಾರ್ಕನ್ನು ಸಹ ಅರಣ್ಯಾಧಿಕಾರಿಗಳ ಮತ್ತು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನವರ ಜೊತೆ, ಅದೇ ರೀತಿ ಮಠದ ಸ್ವಾಮೀಜಿಗಳ ಜೊತೆ ನಾನು ಒಂದು ಪ್ರಕ್ರಿಯೆಯನ್ನು ಮಾಡಿದ್ದೇನೆ. ಇದರ ಮುಖಾಂತರ ಆ ಮಂಗಳೂರಿನ ಹೃದಯ ಭಾಗದ 3 ಪಾರ್ಕ್ಗಳನ್ನು ನಾನು ಅಭಿವೃದ್ಧಿ ಮಾಡಿದರೆ ಮಂಗಳೂರಿಗೆ ಖಂಡಿತವಾಗಿ ಒಂದು ಟೂರಿಸಂ ಸ್ಪಾಟನ್ನು ನಾವು ಕೊಡಬಹುದು ಎಂಬ ಕಲ್ಪನೆಯೂ ಸಹ ನನ್ನ ಹತ್ರ ಇದೆ. ಅದಕ್ಕೆ ಜಿಲ್ಲಾಧಿಕಾರಿಯಾಗಿ ಈಗಾಗಲೇ ನಾನು ಪತ್ರವನ್ನು ಬರೆದಿದ್ದೇನೆ. ಅದಕ್ಕೆ ಒಳ್ಳೆಯ ಉತ್ತರವನ್ನು ನಾನು ನಿರೀಕ್ಷೆ ಮಾಡ್ತಾ ಇದ್ದೇನೆ.
ಖಂಡಿತವಾಗಿ ಹೇಳ್ತಾ ಇದ್ದೇನೆ, ಆ 3 ಪಾರ್ಕ್ಗಳು ನನಗೆ ಸಿಕ್ಕಿದರೆ ಒಂದು ಮಂಗಳೂರಿನ ದ ಬ್ಯೂಟಿಫುಲ್ ಟೂರಿಸಮ್ ಸ್ಪಾಟ್ ಅಂತ ಮಾಡಲಿಕ್ಕೆ ನನ್ನ ಹತ್ರ ಒಂದು ಇಚ್ಛೆ ಇದೆ, ಒಂದು ಕಲ್ಪನೆ ಇದೆ. ಅದು ಸಾಕಾರಗೊಳ್ಳಬೇಕು. ಅದಕ್ಕೆ ಸ್ವಾಮೀಜಿಯವರು ಸಹ ನನಗೆ ಸಹಕಾರ ಮಾಡಬೇಕು. ಈಗಾಗಲೇ ಅರಣ್ಯಾಧಿಕಾರಿಯವರು ಪ್ರಶಾಂತ್ ಪೈ ಅವರು ನನಗೆ ಬಹಳಷ್ಟು ಬೆಂಬಲವಾಗಿ ನಿಂತಿದ್ದಾರೆ. ಎಷ್ಟು ವೃಕ್ಷಗಳು ಬೇಕು ನಾನು ಕೊಡ್ತಾ ಇದ್ದೇನೆ ಅಂತ ಅವರು ಒಪ್ಪಿದ್ದಾರೆ. ಅದೇ ರೀತಿ ನಮ್ಮ ಸ್ವಾಮೀಜಿಗಳದ್ದು ಇದು 3rd ಕಾನ್ಸೆಪ್ಟ್ ಅವರದ್ದು. ಫಸ್ಟ್ ಉರ್ವಾದಲ್ಲಿ ಮಾಡಿದ್ದಾರೆ, 2ನೇದು ನಮ್ಮ ಮಠದಲ್ಲೇ ರೈಟ್ ಸೈಡಲ್ಲಿದೆ, ಈಗ ಇನ್ನು ನಮ್ಮ ಮಠದ ಹಿಂಭಾಗದಲ್ಲಿ ಮಿಯಾವಾಕಿಯನ್ನು ಮಾಡ್ತಾ ಇದ್ದಾರೆ. ಸ್ವಾಮೀಜಿ ನಾನಿಲ್ಲಿ ಹೇಗೆ ಬರ್ತಿದ್ದೆ ಅಂದರೆ ಮಿಯಾವಾಕಿಯನ್ನು ತೋರಿಸಲಿಕ್ಕೆ ನಾನು ಕೆಲವರೆಲ್ಲ ಗಣ್ಯ ವ್ಯಕ್ತಿಗಳನ್ನು ಕರ್ಕೊಂಡ್ಬರುವಾಗ ನನಗೆ ಸ್ವಾಮೀಜಿ ಅವ್ರದ್ದು ಪರಿಚಯ ಆದದ್ದು. ಸ್ವಾಮೀಜಿ ಅವ್ರದ್ದು ಮಿಯಾವಾಕಿ ಕಾನ್ಸೆಪ್ಟ್ ನನಗೆಂತ ಅರಣ್ಯಾಧಿಕಾರಿಯಾಗಿ ನಾನೇನು ಡಿಗ್ರಿ ಪಡ್ಕೊಂಡಿದ್ದೇನೋ ಅದು ಆ ಸ್ವಾಮೀಜಿಯವರ ಮುಂದೆ ಏನೂ ಇಲ್ಲ. ಅಷ್ಟು ಚೆನ್ನಾಗಿ ನನಗೆ ಮಿಯಾವಾಕಿ ಬಗ್ಗೆ ಹೇಳಿದಾಗ ನಾನು ಕೂಡ ಅವರಿಂದ ಪ್ರೇರಿತಗೊಂಡಿದ್ದೆ. ನಮಗೆಲ್ಲ ಕಾಡಲ್ಲಿ ಗಿಡ ನೆಟ್ಟು ಗೊತ್ತು, ರೋಡ್ ಸೈಡ್ ಗಿಡ ನೆಟ್ಟು ಗೊತ್ತು, ಬಟ್ ಮಿಯಾವಾಕಿ ಕಾನ್ಸೆಪ್ಟ್ ಅಂದರೆ ಏನು, ಅದರಿಂದ ಏನು ಪ್ರಯೋಜನ, ಏನೆಲ್ಲ ಆಗ್ತದೆ ಅಂಥೇಳಿ ಎಳೆಯಾಗಿ ನನಗೊಂದು ಬಿಡಿಸಿಕೊಟ್ಟವರು ನಮ್ಮ ರಾಮಕೃಷ್ಣ ಸ್ವಾಮೀಜಿ ಅವರು. ಬಟ್ ಅವರು ಹೇಳುವಾಗ ಮಿಯಾವಾಕಿ ಕಾನ್ಸೆಪ್ಟ್ ಮಾಡ್ತೇನೆ ಅಂತ ಹೇಳುವಾಗ ನನ್ನ ನಿಜವಾಗಿ ನಮಗೆ ಸರ್ಕಾರದಿಂದ ಸರ್ ನಮಗೆ ಗಿಡಗಳು 40,000 ಗಿಡ ಬೆಳೆಸಲಿಕ್ಕೆ ಮಾತ್ರ ಈ ವರ್ಷ ಪರ್ಮಿಷನ್ ಇರೋದು, ಬಿಕಾಸ್ ಆಫ್ ಕೋವಿಡಿಂದಾಗಿ ಸರ್ಕಾರದಿಂದ. ಆದರೂ ನಾನು ಅವರಿಗೆ ಹೇಳಿಬಿಟ್ಟು ಎಷ್ಟು ಗಿಡ ಬೇಕಿದ್ರೆ ನಾನು ಕೊಡ್ತೇನೆ ಅಂತ ಹೇಳಿದ್ದೆ. ಯಾಕೆಂತಂದರೆ ಅವರ ಒಂದು ನಡೆ ನುಡಿ ಪ್ರೇರೇಪಣೆ ಅವರೊಂದಿಷ್ಟು ಒಂದು ಈ ಪ್ರಪಂಚಕ್ಕೆ ಈ ಪರಿಸರಕ್ಕೆ ಮಾಡ್ತೀರ ಅಂತ ಹೇಳುವಾಗ ನಾವೊಬ್ಬ ಅರಣ್ಯಾಧಿಕಾರಿಯಾಗಿ 20 ವರ್ಷದಿಂದ ಸರ್ಕಾರದ ಸಂಬಳದಿಂದಿದ್ದೇನೆ ನಾನು. ಹಾಗಿರುವಾಗ ನಾವು ಒಂದೊಂದು ಕಿಂಚಿತ್ ಏನಾದರೂ ಮಾಡಬೇಕು ಅನ್ನುವಂತಹ ಒಂದು ಭಾವನೆ ಬಂದು ನಾನು ಸ್ವಾಮೀಜಿಯವರಿಗೆ ಹೇಳಿದ್ದೀನಿ. ಬಳಿಕ ಸ್ವಾಮೀಜಿಯವರು ಎಷ್ಟು ಜನ ಸಿಕ್ಕಿದ್ದಾರೆ ಅವರಿಗೆಲ್ಲರಿಗೂ ನನ್ನ ನಂಬರ್ ಕೊಟ್ಟು ನಿಮಗೆ ಗಿಡಗಳು ಬೇಕಿದ್ರೆ ಇವರನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದ್ದಾರೆ ಸ್ವಾಮೀಜಿ.